ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಮಯ ಕೊಡುವುದಕ್ಕೆ ಸಮಯ ಇಲ್ಲ. ಮಕ್ಕಳಿಗೆ ತಂದೆ ತಾಯಿಯ ಜೊತೆಗೆ ವೇಳೆ ಕಳೆಯುವುದಕ್ಕೆ ಟೈಮ್ ಇಲ್ಲ. ಒಂದೇ ಮನೆಯಲ್ಲಿ ಸುಖದಲ್ಲೂ ದುಃಖದಲ್ಲೂ ಜೊತೆಗಿರ್ತೀವಿ ಅಂತ ಸತಿಪತಿಯರಾಗಿರುವಂಥ ಗಂಡ ಹೆಂಡತಿ ಕೂಡ ಇವತ್ತು ಒಟ್ಟಾಗಿ ಕುಳಿತು ಮಾತಾಡುವಂತಹದ್ದು 8ನೇ ಅದ್ಭುತ ಅಂತಲೇ ಹೇಳಬಹುದು. ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆತ್ಮೀಯರೇ, ಮತ್ತೊಮ್ಮೆ ಈ ದೇವವಾಕ್ಯ ಮಾಲಿಕೆಯ ಮೂಲಕ ನಿಮ್ಮನ್ನು ಸಂದರ್ಶಿಸಲು, ನಿಮ್ಮನ್ನು ಭೇಟಿಯಾಗಲು ಸಂತೋಷಿಸುತ್ತೇನೆ. ಪ್ರಭು ಯೇಸುವಿನ ಅನಂತ ದಿವ್ಯ ಆಶೀರ್ವಾದವನ್ನು ನಿಮ್ಮ ಮೇಲೆ ಕೋರುತ್ತಾ ಇಂದಿನ ಈ ವಾಕ್ಯ ಮಾಲಿಕೆಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 28 ವಾಕ್ಯ 16ರಿಂದ. 11 ಮಂದಿ ಶಿಷ್ಯರು ಗಲಿಲೇಯಕ್ಕೆ ಹೋದರು. ಏಸು ಸೂಚಿಸಿದ ಬೆಟ್ಟಕ್ಕೆ ಬಂದರು. ಅಲ್ಲಿ ಏಸು ಸ್ವಾಮಿಯನ್ನ ಕಂಡು ಅವರನ್ನ ಪೂಜಿಸಿದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಏಸು ಹತ್ತಿರಕ್ಕೆ ಬಂದು ಮಾತಾಡಿದರು. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನೂ ನನಗೆ ಕೊಡಲಾಗಿದೆ. ಆದುದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ ಎಂದರು ಯೇಸು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಒಂಟಿತನ, ಏಕಾಂಗಿತನ, ಈ ವಿಷಯವಾಗಿ ಸ್ವಲ್ಪ ಹೊತ್ತು ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇತ್ತೀಚೆಗೆ ಒಂದು ಆಶ್ರಮಕ್ಕೆ ನಾನು ಭೇಟಿ ಕೊಟ್ಟಾಗ ಅಗರ್ಭ ಶ್ರೀಮಂತನನ್ನ ನಾನು ಆ ಆಶ್ರಮದಲ್ಲಿ ಕಂಡೆ. 3 ಗಂಡು ಮಕ್ಕಳ ತಂದೆ, ಕೋಟಿಗಟ್ಟಲೆ ಆಸ್ತಿ ಇರುವಂಥ ವ್ಯಕ್ತಿ ಇಂದು ಆಶ್ರಮದಲ್ಲಿ ಏಕಾಂಗಿಯಾಗಿ ಒಂದು ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಅವರ ಜೊತೆಗೆ ಹೀಗೆ ಮಾತಾಡುವಾಗ 3 ಮಕ್ಕಳಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಟ್ಟು, ಹೊರದೇಶದಲ್ಲಿ ಉದ್ಯೋಗವನ್ನು ತೆಗೆಸಿಕೊಟ್ಟು, ಅವರನ್ನು ಮದುವೆ ಮಾಡಿಸಿದ ನಂತರ ಹೆಂಡತಿಯನ್ನಾತ ಕಳ್ಕೊಂಡ. ಅಪ್ಪ ಯಾರಿಗೂ ಬೇಡವಾದ್ರು. ಕೊನೆಗೆ ಆಸ್ತಿ ಪಾಸ್ತಿಯಲ್ಲೆಲ್ಲ ತಮ್ಮ ಹೆಸರಿಗೆ ಬರ್ಕೊಂಡ ಮಕ್ಕಳು ಅಪ್ಪನನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಆ ಯಜಮಾನರನ್ನ ನಾನು ಮಾತಾಡಿಸಿದಾಗ ಅವರಂದರು, ಎಲ್ಲವೂ ಇತ್ತು, ಇವತ್ತು ಒಂಟಿತನ ನನ್ನನ್ನು ಕಾಡ್ತಾ ಇದೆ. ಹೌದು, ಅನೇಕರು ಆತ್ಮಹತ್ಯೆ, ನಿರಾಶೆ, ಈ ರೀತಿಯಾದಂಥ ಒಂದು ರೀತಿಯಾದಂಥ ಸುಳಿಯಲ್ಲಿ ಇವತ್ತು ಬಿದ್ದಿರುವುದನ್ನು ನಾವು ಕಾಣ್ತೀವಿ. ಯಾರಿಗೂ ಇವತ್ತು ಸಮಯ ಇಲ್ಲ. ಎಲ್ಲರೂ ಬ್ಯುಸಿ, 24/7 ದುಡಿತಾರೆ. ಕುಟುಂಬದ ಜೊತೆಗೆ ಇವತ್ತು ಸಮಯ ಕಳೆಯುವುದಕ್ಕೆ ಸಮಯ ಇಲ್ಲ. ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಮಯ ಕೊಡುವುದಕ್ಕೆ ಸಮಯ ಇಲ್ಲ. ಮಕ್ಕಳಿಗೆ ತಂದೆ ತಾಯಿಯ ಜೊತೆಗೆ ವೇಳೆ ಕಳೆಯುವುದಕ್ಕೆ ಟೈಮ್ ಇಲ್ಲ. ಒಂದೇ ಮನೆಯಲ್ಲಿ ಸುಖದಲ್ಲೂ ದುಃಖದಲ್ಲೂ ಜೊತೆಗಿರ್ತೀವಿ ಅಂತ ಸತಿಪತಿಯರಾಗಿರುವಂಥ ಗಂಡ ಹೆಂಡತಿ ಕೂಡ ಇವತ್ತು ಒಟ್ಟಾಗಿ ಕುಳಿತು ಮಾತಾಡುವಂಥದ್ದು 8ನೇ ಅದ್ಭುತ ಅಂತಲೇ ಹೇಳಬಹುದು. ಅನ್ನುವಾಗ ಒಂಟಿತನ, ಏಕಾಂಗಿತನ ಎಲ್ಲ ಕಡೆಯಿಂದ ಆವರಿಸಿದೆ. ಇವತ್ತು ಮನೆ ತುಂಬ ಜನ ಇದ್ರೂ ಕೂಡ
ಕೆಲವೊಂದು ಮನೆಗಳಲ್ಲಿ ಕೆಲವರು ಒಂಟಿಗಳಾಗಿ ಬಿಟ್ಟಿದ್ದಾರೆ. ಸಾಧಾರಣವಾಗಿ ಈ ಮೊಬೈಲ್ಗಳು ಬಂದ ಮೇಲೆ ನಮ್ಮನ್ನು ಒಂಟಿತನಕ್ಕೆ ಅದು ನಮ್ಮನ್ನು ದಬ್ತಾ ಹೋಗುತ್ತೆ. ಮೊದಲೆಲ್ಲ ನೋಡಿ ಲ್ಯಾಂಡ್ಲೈನ್ ಇರುವಾಗ ಒಂದು ರಿಂಗ್ ಆದರೆ ಸಾಕು, ಕುಟುಂಬದ ಎಲ್ಲರೂ ಆ ಫೋನ್ ಹತ್ರ ಬರ್ತಾ ಇದ್ರು. ಒಬ್ಬನು ಮಾತಾಡೋದು, ಉಳಿದವರೆಲ್ಲ ಅಲ್ಲ. ಈಗ ಏನಿಲ್ಲ, ಫೋನ್ ರಿಂಗ್ ಆಯಿತು, ಅವ ಹಿಡ್ಕೊಂಡು ಬಾತ್ರೂಮಿಗೆ ಹೋದ, ಇನ್ನೊಬ್ಬರು ತೋಟಕ್ಕೆ ಹೋದರು, ಇನ್ನೊಬ್ಬರು ಎಲ್ಲೂ ಹೋದ್ರೋ ಗೊತ್ತಿಲ್ಲ. ಆದ್ರಿಂದ ಯಾರೂ ಕೂಡ ಒಂದು ರೀತಿಯಲ್ಲಿ ಒಟ್ಟಿಗೆ ಸೇರುವಂತ ಅವಕಾಶನೇ ಇಲ್ಲ. ಆದ್ರಿಂದ ಒಂಟಿತನ ನಮ್ಮನ್ನ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಈ ಒಂಟಿತನ ಕಾಡ್ತಾ ಇರುವುದರಿಂದ ನಾನಾ ರೀತಿಯ ಶೋಧನೆಗಳು, ನಾನಾ ರೀತಿಯ ಚಿಂತೆಗಳು, ನಾನಾ ರೀತಿಯ ಆತಂಕಗಳು, ಆತ್ಮಹತ್ಯೆಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಆದ್ರಿಂದ ಈ ವಾಕ್ಯ ಮಾಲಿಕೆಯನ್ನು ಆಲಿಸ್ತಾ ಇರುವಂತ ನೀನು ಇವತ್ತು ಯೋಚಿಸ್ತಾ ಇರಬಹುದು, ನಾನು ಒಂಟಿ, ನನಗೆ ಯಾರೂ ಇಲ್ಲ ಅಂತ ನೀನು ಯೋಚನೆ ಮಾಡಿದರೆ ನೀನು ಒಬ್ಬಂಟಿ ಅಲ್ಲ. ದೇವರು ನಿನ್ನ ಸಂಗಡವಿದ್ದಾರೆ. ಎಲ್ಲರೂ ನಮ್ಮನ್ನ ಕೈಬಿಟ್ಟರೂ ಜೀವಿಸಬಹುದು, ಎಲ್ಲರೂ ನಮ್ಮನ್ನ ಕೈಬಿಟ್ಟರೂ ಜೀವಿಸಬಹುದು. ದೇವರಿಲ್ಲದೆ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ದೇವರಿಲ್ಲದೆ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಿ ಏನಂದ್ರು? ಎಲ್ಲವೂ ಒಳ್ಳೆಯದಿದೆ ಅಂದ್ರು. ಭೂಮಿಯನ್ನು ಉಂಟು ಮಾಡಿದ್ರು, ಸಮುದ್ರವನ್ನು ಉಂಟು ಮಾಡಿದ್ರು. ಎಲ್ಲ ಆದಮೇಲೆ ಮನುಷ್ಯನನ್ನ ಸೃಷ್ಟಿ ಮಾಡಿ ದೇವರು ನುಡಿದಿರುವಂಥ ಮಾತು ನೋಡಿ, ಆದಿಕಾಂಡ ಅಧ್ಯಾಯ 2 ವಾಕ್ಯ 18, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅನ್ನುವಂಥ ಮಾತು ದೇವರಿಂದ ಬಂತು ಅಂತ ಹೇಳಿದ್ರೆ ಒಂಟಿತನ ನಮಗೆಲ್ಲರಿಗೂ ಒಂದು ಶಾಪ. ಅದರಿಂದ ದೇವರು ನುಡಿದಿರುವಂಥ ಮಾತು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಆದಾಮ ಒಬ್ಬನೇ ಇದ್ದ. ದೇವರ ವಾಕ್ಯ ಹೇಳುತ್ತೆ, ಸಂಜೆ ಆಗುವಾಗ ಪ್ರಭು ದೇವರು ಆತನ ಜೊತೆಗೆ ಮಾತಾಡುವುದಕ್ಕೆ ಬರ್ತಾ ಇದ್ರು. ಅಂದ್ರೆ ನೋಡಿ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅದಕ್ಕೆ ನಾನು ಆತನ ಜೊತೆಗಿರ್ತೀನಿ ಅಂತ ದೇವರು ತನ್ನ ಪದವಿಯಿಂದ ಕೆಳಗಡೆ ಬಂದರು. ಅದೇ ರೀತಿಯಲ್ಲಿ ಮತ್ತೆ ದೇವರಿಗೆ ಅನಿಸಿತು, ಮನುಷ್ಯನನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಆತನಿಗೆ ಸರಿ ಬೀಳುವಂಥ ಸಂಗಾತಿಯನ್ನ ದೇವರು ಆಯ್ಕೆ ಮಾಡಿ ಕೊಟ್ಟರು. ಆದ್ರಿಂದ ಒಂಟಿಯಾಗಿದ್ದಾಗ ನಾವು ಎಡವಿ ಬೀಳ್ತೀವಿ. ನೋಡಿ, ಅವ್ವಳು ಗಂಡನ ಜೊತೆ ಇದ್ದಾಗ ಏನೂ ನಡೆದಿಲ್ಲ. ಆಕೆ ಒಂಟಿಯಾಗಿದ್ದಾಗ ಸೈತಾನ ಬಂದ. ಆದ್ರಿಂದ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದನ್ನು ಹೇಳಬೇಕು. ವಿವಾಹ ಆಗುವಂಥದ್ದು ಸತಿಪತಿಯರು ಒಟ್ಟಿಗೆ ಜೀವಿಸುವುದಕ್ಕೆ. ಅದರಿಂದ ಇವತ್ತಿನ ಮಾರ್ಗರೂಪ ನೋಡಿ, ಗಂಡ ಫಾರಿನಲ್ಲಿ, ಹೆಂಡ್ತಿ ಇಲ್ಲಿ, ಹೆಂಡ್ತಿ ಅಲ್ಲಿ, ಗಂಡ ಇಲ್ಲಿ. ಯಾತಕ್ಕಾಗಿ ಮದುವೆ ಆಗ್ತೀರಿ ನೀವು? ಹಣ ಸಂಪತ್ತಿಗಾಗಿ. ಒಂಟಿತನ ಶಾಪ. ಆದ್ರಿಂದ ಆದಷ್ಟು ಜಂಟಿಯಾಗಿರೋದಕ್ಕೆ ಪ್ರಯತ್ನಿಸಿ, ಕುಟುಂಬದ ಜೊತೆ ಇರುವುದಕ್ಕೆ ಪ್ರಯತ್ನಿಸಿ. ಆದ್ರಿಂದ ಅವ್ವ ಒಂಟಿಯಾಗಿದ್ದಾಗ ಸೈತಾನ ಪ್ರವೇಶ ಮಾಡದ. ದಾವೀದ ಯುದ್ಧ ಭೂಮಿಗೆ ಹೋಗಿದ್ದಿದ್ರೆ ಆತ ಅತ್ಯಾಚಾರವನ್ನ ಮಾಡ್ತಾನೆ ಇರಲಿಲ್ಲ. ಆತ ಒಂಟಿಯಾಗಿದ್ದ ಕಾರಣ ಪಾಪದಲ್ಲಿ ಬಿದ್ದ. ಯೂದ 11 ಮಂದಿ ಶಿಷ್ಯರ ಜೊತೆಗಿದ್ದಿದ್ರೆ ಆತ ಪಾಪ ಮಾಡ್ತಾ ಇರಲಿಲ್ಲ. ಆತ ಒಬ್ಬಂಟಿಯಾಗಿ ಹೊರಗಡೆ ಹೋಗಿರುವ ಕಾರಣ ಸೈತಾನ ಆತನನ್ನು ಆವರಿಸಿದ ಅನ್ನುವಂಥದ್ದು. ಆದ್ರಿಂದ ದೇವರ ವಾಕ್ಯ ನಮಗೆ ಹೇಳುತ್ತೆ, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಾಕ್ಯ, ನಿಮ್ಮನ್ನ ಅನಾಥರಾಗಿ ನಾನು ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ದೇವರಿಗೂ ಗೊತ್ತಿದೆ ನಾವು ಒಂಟಿಯಾದಾಗ ಎಡವಿ ಬೀಳ್ತೀವಿ. ಆದ್ರಿಂದ ಪ್ರಭು ಹೇಳಿರುವಂತ ಮಾತು ಶಿಷ್ಯರಿಗೆ, ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೆ ಪೋಷಿಸುವಂತ ಆತ್ಮರನ್ನ ನಾನು ಕಳುಹಿಸಿ ಕೊಡುತ್ತೇನೆ. ಕೀರ್ತನೆ 27 ವಾಕ್ಯ 10, ಹೆತ್ತವರು ತೊರೆದು ಬಿಟ್ಟರೇನು, ಪ್ರಭು ಪೊರೆಯದಿರರೇ ನಿನ್ನನ್ನು. ಹೆತ್ತವರು ನಿನ್ನನ್ನ ಬಿಟ್ಟು ಬಿಟ್ರೆ ಏನಂತೆ, ದೇವರು ನಿನ್ನನ್ನ ಪೊರೆಯದೇ ಇರುವರೇ. ಆದ್ರಿಂದ ನೀವು ಒಂಟಿಯಾಗಿದ್ದೇವೆ ಅಂತ ನಿಮಗನಿಸಿದ್ರೆ ಈ ಕೆಳಗಿನ 5 ಅಂಶಗಳನ್ನ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿರಿಸುವುದಕ್ಕೆ ಪ್ರಯತ್ನಿಸಿರಿ. 1, ಯೇಸು ನಿನ್ನ ಜೊತೆಗಿದ್ದಾರೆ. ನೀನು ಏಕಾಂಗಿ ಆಗಿರಬಹುದು, ಗಂಡನನ್ನ ಕುಟುಂಬದವರನ್ನ ಕಳ್ಕೊಂಡು ಒಬ್ಬನೇ ಮನೆಯಲ್ಲಿ ಜೀವಿಸ್ತಾ ಇರಬಹುದು, ಆದರೆ ನೀನು ಒಂಟಿ ಅಲ್ಲ. ಯೇಸು ನಿನ್ನ ಜೊತೆಗಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 20ನೇ ವಾಕ್ಯ, ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ನಾನು ನಿನ್ನ ಜೊತೆಗಿದ್ದೇನೆ. ಮನೆಯವರು ಎಲ್ಲಿ ತನಕ ಬರ್ತಾರೆ?
ಹೆಂಡತಿ ಎಲ್ಲಿ ತನಕ ಬರ್ತಾಳೆ? ಹೆಂಡತಿ ಬೀದಿ ತನಕ ಬರ್ಬೋದು, ಬಂಧು ಮಿತ್ರರು ಎಲ್ಲಿ ತನಕ ಬರ್ತಾರೆ? ಸಮಾಧಿ ತನಕ ಬರ್ಬೋದು. ಕೊನೆವರೆಗಿರುವವರು ಯಾರು? ದೇವರು ಮಾತ್ರ. ಆದ್ದರಿಂದ ಆತ್ಮೀಯರೇ, ಎಲಿಯ ನೋಡಿ, ಎಲಿಯ ಪ್ರವಾದಿ ಒಂಟಿಯಾಗಿದ್ದಾಗ ಹೇಳ್ತಾನೆ, ನನ್ನ ಪ್ರಾಣವನ್ನು ತೆಗೆದು ಬಿಡು, ನನ್ನ ಪ್ರಾಣವನ್ನು ತೆಗೆದು ಬಿಡು. ಆವಾಗ ದೇವರು ಆತನಿಗೆ ಹೇಳ್ತಾನೆ, ನಾನು ನಿನ್ನ ಜೊತೆಗಿದ್ದೇನೆ. ಪೌಲ ಸೀಲರು ಅಂಥ ಸೆರೆಮನೆಯಲ್ಲಿದ್ದಾಗ ಅವರು ಒಂಟಿಯಾಗಿರಲಿಲ್ಲ ಆತ್ಮೀಯರೇ. ದೇವರ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ಇದ್ದಾಗ ದೇವರು ಅವರ ಬಂಧನಗಳನ್ನು ತೊಡೆದು ಹಾಕಿದರು. ದಾನಿಯೇಲ ಸಿಂಹದ ಗವಿಯಲ್ಲಿದ್ದರೂ ಕೂಡ ದೇವರನ್ನು ಸ್ತುತಿಸ್ತಾ ಇದ್ದಾಗ ದೇವರು ಅವರನ್ನು ಆ ಸಿಂಹದ ಗವಿಯಿಂದ ರಕ್ಷಣೆ ಮಾಡಿದರು. ಅದೇ ರೀತಿಯಲ್ಲಿ ಆತ್ಮೀಯರೇ, ಕೀರ್ತನೆ 139 ವಾಕ್ಯ 16, ನೀನು ಪಿಂಡವಾಗಿರುವ ಮೊದಲೇ ದೇವರು ನಿನ್ನನ್ನು ಕಂಡರು. ತಾಯಿಯ ಗರ್ಭದಲ್ಲಿ ನೀನು ಉಂಟಾಗುವ ಮೊದಲೇ ದೇವರು ನಿನ್ನನ್ನು ಕಂಡಿದ್ದಾರೆ. ಅಂದರೆ ದೇವರು ನಿನ್ನನ್ನು ನೋಡಿದ್ದಾರೆ ಅಂತ ಅರ್ಥ. ನೀನು ಏಕಾಂಗಿ ಅಲ್ಲ, ದೇವರು ನಿನ್ನನ್ನು ನೋಡಿ ಆಗಿದೆ. ಆದರೆ ನಾವು ಅವರನ್ನು ನೋಡಿಲ್ಲ. ನಾವಿವತ್ತು ನೋಡಿದ್ದೇನು ವಾಟ್ಸಾಪ್ ಫೇಸ್ಬುಕ್ ಮಾತ್ರ. ಆದ್ದರಿಂದ ಇದನ್ನ ಜಾಸ್ತಿಯಾಗಿ ನೋಡಿದಾಗಲೇ ಏಕಾಂಗಿತನ ನಮಗೆ ಬರುವಂತಹದ್ದು. ಆದ್ದರಿಂದ ದೇವರ ಮುಖವನ್ನು ನಾವು ನೋಡುವುದಕ್ಕೆ ಪ್ರಯತ್ನಿಸೋಣ. ಹಾಗಾರ ಹೇಳಿದ್ಳು, ನನಗೆ ಯಾರೂ ಇಲ್ಲ, ನಾನು ಅನಾಥಳಾಗಿದ್ದೇನೆ. ಆದರೆ ದೇವರು ಆಕೆಗೆ ಬಲವನ್ನು ಕೊಡುವುದನ್ನು ನಾವು ಕಾಣ್ತೀವಿ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 5, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದು ಇಲ್ಲ. ಗಂಡ ಬಿಡ್ತಾನೆ, ಹೆಂಡತಿ ಮಕ್ಕಳು ನಮ್ಮನ್ನು ಬಿಟ್ಟು ಬಿಡ್ತಾರೆ, ಸ್ನೇಹಿತರು ನಮಗೆ ಮೋಸ ಮಾಡ್ತಾರೆ. ಆದರೆ ನಾವು ನಂಬುವಂಥ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ಯೆಶಾಯನ ಗ್ರಂಥ ಅಧ್ಯಾಯ 49 ವಾಕ್ಯ 15, ಚಿತ್ರಿಸಿರುವೆನು ನಿನ್ನ ಹೆಸರನ್ನ ನನ್ನ ಕರದಲ್ಲಿ, ನಿನ್ನ ಹೆಸರನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. ನೀನು ಅಮೂಲ್ಯನು, ನೀನು ಅಮೂಲ್ಯನು. ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 31, ಹೆದರಬೇಡಿ, ಒಂದು ಕಾಸಿಗೆ ಮಾರಲ್ಪಡುವಂಥ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರಾಗಿದ್ದವರು. ಆದ್ದರಿಂದ ತುಂಬ ಸಮಯ ಭಯ, ಭವಿಷ್ಯದ ಕುರಿತು, ಮಕ್ಕಳ ಬಗ್ಗೆ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಚಿಂತೆ 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 ಚಿಂತಿಸಿ ಏನೂ ಫಲವಿಲ್ಲ. ದೇವರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಅಗತ್ಯಗಳೆಲ್ಲವೂ ಆತನಿಗೆ ತಿಳಿದಿವೆ. ನಿನ್ನ ಎಲ್ಲ ಅಗತ್ಯಗಳು ಆತನಿಗೆ ತಿಳಿದಿವೆ. ಲೂಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಆತ್ಮೀಯರೇ, ಯೇಸು ಪೇತ್ರನಿಗೆ ಕೇಳಿದರು, ಮೀನು ಸಿಕ್ಕಿಲ್ವಾ? ಮೀನು ಸಿಕ್ಕಿಲ್ವಾ? ಪೇತ್ರ ಹೇಳಿಲ್ಲ, ಪೇತ್ರ ಹೇಳೇ ಇಲ್ಲ. ಆವಾಗ ಯೇಸು ಹೇಳ್ತಾರೆ, ನಿನ್ನ ದೋಣಿಯನ್ನು ನನಗೆ ಕೊಡು, ನಿನ್ನ ಅಗತ್ಯ ನನಗೆ ಗೊತ್ತು, ಆಳವಾದ ಕಡೆಗೆ ನೀನು ಬಲೆಯನ್ನು ಬೀಸು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿ, ನೀನು ಒಂಟಿಯಾಗಿರುವಂಥದ್ದು, ನೀನು ಏಕಾಂಗಿಯಾಗಿರುವಂಥದ್ದು ದೇವರಿಗೆ ಗೊತ್ತು. ಅವರು ನಿನ್ನ ಜೊತೆಗಿದ್ದಾರೆ. ಆದ್ದರಿಂದ ಇಷ್ಟು ವರ್ಷ ನೀನು ಬದುಕುವುದಕ್ಕೆ ಸಾಧ್ಯವಾಯಿತು. ದೇವರೇ ನಿನ್ನನ್ನು ಮರೆತು ಬಿಟ್ಟಿದ್ದಿದ್ರೆ ನೀನೆಲ್ಲಿಗೆ ಜೀವಿಸುವುದಕ್ಕೆ ಸಾಧ್ಯ? ಆದ್ರಿಂದ ಏಕಾಂಗಿ ಅನ್ನುವಂಥ ಕೊರಗು ನಿನಗೆ ಬೇಡ. ಯಾಕೆಂದರೆ ನಿನ್ನ ಹೆಸರು ಪ್ರಭುವಿನ ಕರದಲ್ಲಿ ಚಿತ್ರಿತವಾಗಿದೆ. ನಿನ್ನ ಅಗತ್ಯಗಳೆಲ್ಲವೂ ಕೂಡ ಪ್ರಭುವಿಗೆ ತಿಳಿದಿದೆ. ಆದ್ದರಿಂದ ನೀನು ಒಂಟಿಯಾಗಿದ್ದಾಗ ಏನು ಮಾಡಬೇಕು? ಬೇರೇನು ಚಿಂತಿಸಕ್ಕೆ ಹೋಗಬೇಡ. ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಆರಾಧಿಸು, ಆರಾಧಿಸು. ನಿನ್ನಂತೆ ಅನೇಕರು ಒಂಟಿಯಾಗಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸು, ಪ್ರಾರ್ಥಿಸು. ಒಂಟಿತನದ ಪ್ರಬಲಾಸ್ತ್ರ ದೇವರ ವಾಕ್ಯ. ಈ ವಾಕ್ಯವನ್ನು ನಿತ್ಯಕ್ಕೂ ಓದುವುದಕ್ಕೆ ಪ್ರಯತ್ನಿಸು. ಯಾವ ಶಕ್ತಿಯು ಕೂಡ ನಿನ್ನನ್ನು ಕದಲಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಒಂಟಿಯಾಗಿರೋ ಇದೆಯಾ ಅಂತ ನಿನಗನಿಸ್ತಾರೆ,
ಸರ್ವಶಕ್ತ ದೇವರನ್ನು ಆರಾಧಿಸು, ನಿರಂತರವಾಗಿ ಪ್ರಾರ್ಥಿಸು, ಮಾತ್ರವಲ್ಲ ದೇವರ ವಾಕ್ಯವನ್ನು ನಿರಂತರವಾಗಿ ಓದು. ಏಕೆಂದರೆ ಪ್ರಭು ನುಡಿಯುತ್ತಾರೆ, ಯಾರು ವಿಶ್ವಾಸದಿಂದ ನನ್ನ ಬಳಿಗೆ ಬರುತ್ತಾರೋ ಅವರು ಯಾರನ್ನು ನಾನು ತಳ್ಳಿ ಬಿಡುವುದಿಲ್ಲ. ಹಾಗಾದರೆ ಪ್ರಭುವಿನ ಕೃಪೆ ಇಲ್ಲಿವರೆಗೆ ನಿನ್ನ ಜೀವನದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳಿದರೆ ನೀನು ಒಂಟಿಯಲ್ಲ. ಪ್ರಭು ನಿನ್ನ ಜೊತೆಗಿದ್ದಾರೆ. ನಿನ್ನನ್ನು ಪ್ರೀತಿಸುವವರು ಮಾತ್ರ ನಿನ್ನನ್ನು ತೊರೆದು ಹೋಗಿರಬಹುದು, ಆದರೆ ಸರ್ವೇಶ್ವರ ನಿನ್ನನ್ನು ತೊರೆಯಲಿಲ್ಲ. ಪ್ರಾರ್ಥಿಸೋಣ. ಮಧುರ ಯೇಸುವೆ, ಎಲ್ಲ ಏಕಾಂಗಿತನದ ಜೀವನವನ್ನು ಮಾಡ್ತಾ ಇರುವಂಥ ನನ್ನ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ. ಒಂದು ರೀತಿಯಲ್ಲಿ ಕಷ್ಟ, ಸಂಕಟ, ದುಃಖ, ವೇದನೆ, ಚಿಂತೆ, ಆತಂಕಗಳಿಗೆ ಅವರು ಒಳಗಾಗಿದ್ದಾರೆ. ತಮ್ಮ ಮನದಾಳದ ನೋವುಗಳನ್ನು ಯಾರಲ್ಲೂ ಹಂಚಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿ ಅವರು ಕೆಲವರು ಇದ್ದಾರೆ. ಆ ದುಃಖದಲ್ಲಿ, ಆ ಚಿಂತೆಯಲ್ಲಿ ಈ ವಾಕ್ಯ ಈ ಮಕ್ಕಳಿಗೆ ಬಲವಾಗಲಿ, ಶಕ್ತಿಯಾಗಲಿ. ಪದೇ ಪದೇ ಈ ವಾಕ್ಯಗಳನ್ನು ಆಲಿಸುವಾಗ ನಿಮ್ಮ ಸಮಾಧಾನದ ಜ್ಯೋತಿ ಆ ಮನೆಯನ್ನು ಬೆಳಗಲಿ. ಅವರು ಒಂಟಿಯಲ್ಲ, ಬದಲಿಗೆ ಅವರನ್ನು ರಕ್ಷಿಸುವುದಕ್ಕೆ ನೀನು ಅವರ ಜೊತೆಗಿದ್ದೀಯಾ, ಅವರನ್ನು ಇಷ್ಟು ವರ್ಷ ನೀನು ಕಾಪಾಡಿದ್ದೀಯಾ ಅನ್ನುವಂಥ ವಿಶ್ವಾಸ ಅವರೆಲ್ಲರಲ್ಲಿ ಇರಲಿ. ಪ್ರಭುವೇ, ಆ ಒಂಟಿತನಕ್ಕೆ ನೀನೇ ದಿವ್ಯ ಔಷಧಿಯಾಗಿ ಆ ಕುಟುಂಬಗಳನ್ನು ಅಭಿಷೇಕಿಸು, ಆಶೀರ್ವದಿಸು. ನಿಮ್ಮ ಕೃಪಾಶೀರ್ವಾದದಿಂದ ಅವರನ್ನು ತುಂಬಿಸು ಎಂದು ಬೇಡುತ್ತೇನೆ. ಸರ್ವ ಕೃಪೆ ಅನುಗ್ರಹಗಳನ್ನು ಈ ಮಕ್ಕಳ ಮೇಲೆ ಸುರಿಸುತ್ತ ನಿಮ್ಮ ದೈವಿಕ ದಿವ್ಯ ಆಶೀರ್ವಾದ ಅವರಲ್ಲಿ ನೆಲೆಗೊಳಿಸುತ್ತೇನೆ. ಸರ್ವಶಕ್ತರಾದ ನಿತ್ಯ ದೇವರೇ, ಈ ಮಕ್ಕಳನ್ನು ಅಭಿಷೇಕ ಮಾಡು, ಆಶೀರ್ವಾದ ಮಾಡು. ನಿಮ್ಮ ದೈವಿಕ ವರದಾನದಿಂದ, ವರಪ್ರಸಾದದಿಂದ ಈ ಮಕ್ಕಳ ಒಂಟಿತನವನ್ನು ನೀನು ತೊಲಗಿಸಿ ನಿಮ್ಮ ದೈವಿಕ ದಿವ್ಯ ಆಶೀರ್ವಾದ ಈ ಮಕ್ಕಳಲ್ಲಿ ಸದಾಕಾಲ ನೆಲೆಯಾಗಿಸು. ಪ್ರಭುವೆ, ಇವರೆಂದಿಗೂ ಒಂಟಿಯಲ್ಲ. ನೀನಿರುವಾಗ ಭಯಪಡುವಂಥ ಅಗತ್ಯ ಇವರಿಗಿಲ್ಲ. ಎಲ್ಲ ಕೃಪೆ ಅನುಗ್ರಹಗಳನ್ನು ಸುರಿಸುವಂಥ ಆಶ್ರಯ ದಾತರು ನೀವು. ಎಲ್ಲ ಅಂಧಕಾರ ಶಕ್ತಿಗಳು ಈ ಮಕ್ಕಳ ಕುಟುಂಬವನ್ನು ಬಿಟ್ಟಗಲಲ್ಲಿ. ನಿಮ್ಮ ದೈವಿಕ ದಿವ್ಯ ಆಶೀರ್ವಾದ ಈ ಮಕ್ಕಳ ಕುಟುಂಬ ಸದಾ ಕಾಲ ನೆಲೆಯಾಗಲಿ. ಆಮೇನ್, ಆಮೇನ್, ಆಮೇನ್. ಸಾಗರಿ ಸಾಗರಿ ಸಾನಿ ಪದ ಸಾ, ಸಾಗರಿ ಸಾಗರಿ ಸಾನಿ ಪದ ಸಾ. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ. ಬಾ ಎನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ. ಬಾ ಎನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ.
ಬಾಳಿಗೆ ಬೆಳಕು ದಾರಿಗೆ ದೀಪವು ನೀನೇ ದೇವಾ ಬಾ ಎನ್ನ ಹೃದಯದ ಗುಡಿಗೆ ಬಾ ಜ್ಯೋತಿಯ ಹಚ್ಚಲು ಬಾ ಜ್ಯೋತಿಯ ಹಚ್ಚಲು ಬಾ ಸಾಗರಿ ಸಾನಿ ಪದ ಸಾ ಸಾಗರಿ ಸಾಗರಿ ಸಾನಿ ಪದ ಸಾ ಜಗವನು ಬೆಳಗುವ ಶ್ರೀ ಜ್ಯೋತಿ ಪಾಲಿಸಯ್ಯನಗೆ ನಿನ್ನ ಮತಿ ಜಗವನು ಬೆಳಗುವ ಶ್ರೀ ಜ್ಯೋತಿ ಪಾಲಿಸಯ್ಯನಗೆ ನಿನ್ನ ಮತಿ ಪೋಷಿಸೆಲ್ಲರ ಬಾ ಕಾಂತಿಯ ಬೀರುವ ಕತ್ತಲೆ ನೀಗುವ ಕಾಂತಿಯ ಬೀರುವ ಕತ್ತಲೆ ನೀಗುವ ಪೂರ್ಣ ಚಂದ್ರನೇ ಬಾ ಯಾಚಿಪೆ ದೇವ ಬಾ ಬಾಳಿಗೆ ಬೆಳಕು ದಾರಿಗೆ ದೀಪವು ನೀನೇ ದೇವಾ ಬಾ ಎನ್ನ ಹೃದಯದ ಗುಡಿಗೆ ಬಾ ಜ್ಯೋತಿಯ ಹಚ್ಚಲು ಬಾ ಜ್ಯೋತಿಯ ಹಚ್ಚಲು ಬಾ